ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಸ್ಥಾಪಕ ಅಧ್ಯಕ್ಷರು ಖ್ಯಾತ ಭಾಗವತರು ಆದಂಥ ಪಟ್ಲ ಸತೀಶ್ ಶೆಟ್ಟಿಯವರು ವೇದಿಕೆಯ ಮೇಲಿದ್ದಾರೆ. ಅವರು ನಾನು ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಎಲ್ಲ ವೇದಿಕೆಯ ಮೇಲೆ ಕೇಂದ್ರ ಸಮಿತಿಯ ಪದಾಧಿಕಾರಿಗಳು, ನಮ್ಮ ಘಟಕಗಳ ಅಧ್ಯಕ್ಷರುಗಳು, ಹಾಗೆ ನಮ್ಮ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಟ್ರಸ್ಟಿಗಳು, ತಾವೆಲ್ಲ ವೇದಿಕೆಯ ಮೇಲೆ ಇದ್ದೀರಿ. ತಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಎಲ್ಲ ಘಟಕಗಳ ಸದಸ್ಯರುಗಳು ತಾವೆಲ್ಲರಿದ್ದೀರಿ. ತಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ತಾವೆಲ್ಲ ಪತ್ರಿಕಾ ಪ್ರತಿನಿಧಿಗಳು ಮತ್ತು ದೃಶ್ಯ ಮಾಧ್ಯಮ ಬಂಧುಗಳು ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿ ನಮ್ಮ ನಾಡದು 1ನೇ ತಾರೀಕಿಗೆ ನಡೆಯುವಂತಹ ಈ ಒಂದು ದಶಮಾನೋತ್ಸವದ ಕಾರ್ಯಕ್ರಮವನ್ನು ನಮ್ಮ ಜಿಲ್ಲೆ, ರಾಜ್ಯ, ರಾಷ್ಟ್ರಾದ್ಯಂತ ಪಸರಿಸಲು ಬಂದಿರುವ ತಮ್ಮೆಲ್ಲರನ್ನೂ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿ ಮುಂದಿನ ಪತ್ರಿಕಾಗೋಷ್ಠಿಯನ್ನು ನಮ್ಮ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಸ್ಥಾಪಕ ಅಧ್ಯಕ್ಷರಾದಂಥ ಪಟ್ಲ ಸತೀಶ್ ಶೆಟ್ಟಿ ಅವರು ನಡೆಸಿಕೊಡಬೇಕೆಂದು ಅವರಿಗೆ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಎಲ್ಲ ಪತ್ರಿಕಾ ಮಾಧ್ಯಮ, ದೃಶ್ಯ ಮಾಧ್ಯಮದ ಬಂಧುಗಳಿಗೆ ಹೃತ್ಪೂರ್ವಕವಾದ ಸ್ವಾಗತ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಇಷ್ಟು ಉತ್ತುಂಗ ಮಟ್ಟಕ್ಕೆ ಏರಬೇಕಿದ್ರೆ ನಿಮ್ಮಗಳ ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದ ಬಂಧುಗಳ ತುಂಬ ಸಹಕಾರ ಇದೆ. ಅದಕ್ಕೆ ನಾನು ಎಲ್ಲರಿಗೂ ನಮ್ಮ ಫೌಂಡೇಶನ್ನ ಎಲ್ಲರ ಪರವಾಗಿ ನಾವು ಕೃತಜ್ಞರಾಗಿದ್ದೇವೆ ಅಂತ ಮೊದಲಿಗೆ ಹೇಳುತ್ತಾ, ನಾಡಿದ್ದು ಜೂನ್ 1ನೇ ತಾರೀಕು ಪಟ್ಲ ಫೌಂಡೇಶನ್ನ 10ನೇ ವರ್ಷದ ಸಂಭ್ರಮ ದಶಮಾನೋತ್ಸವ ಕಾರ್ಯಕ್ರಮ ಇದೇ ಮಂಗಳೂರಿನ ಉದ್ಯಾನ ಗಾರ್ಡನ್ನಲ್ಲಿ ನಡೆಯಲಿಕ್ಕಿದೆ. ಬೆಳಿಗ್ಗೆ 8 ಗಂಟೆಯಿಂದ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಸಾಮಾಜಿಕ ಚಾರಿಟಿಯ ಕಾರ್ಯಕ್ರಮಗಳು ನಡೆಯುತ್ತದೆ. 9:15 ಗಂಟೆಗೆ ಬೆಳಗಿನ ಉದ್ಘಾಟನಾ ಸಭಾ ಕಾರ್ಯಕ್ರಮ, ಅದರ ಅಧ್ಯಕ್ಷತೆಯನ್ನು ನಮ್ಮ ಮಹಾದಾನಿಗಳಾದಂತಹ ಶಶಿಧರ್ ಪಿ ಶೆಟ್ಟಿ ಬರೋಡ ಇವರು ವಹಿಸಲಿದ್ದಾರೆ. ಅನಂತರ ಅನೇಕ ಗಣ್ಯರು ಅದರಲ್ಲಿ ಪಾಲ್ಗೊಳ್ಳಲಿಕ್ಕಿದ್ದಾರೆ. ನಂತರ ಡಾಕ್ಟರ್ ಎಂ ಮೋಹನ್ ಆಳ್ವ ಅವರ ನೇತೃತ್ವದಲ್ಲಿ, ಅವರ ಪ್ರಾಯೋಜಕತ್ವದಲ್ಲಿ 11 ಗಂಟೆಗೆ ಸರಿಯಾಗಿ ರಾಷ್ಟ್ರೀಯ ಕಲೋತ್ಸವ ಕಾರ್ಯಕ್ರಮ ಆರಂಭಗೊಳ್ಳುತ್ತದೆ. ಅದರ ಸಂಪೂರ್ಣ ನೇತೃತ್ವ ಡಾಕ್ಟರ್ ಎಂ ಮೋಹನ್ ಆಳ್ವರು ವಹಿಸಲಿದ್ದಾರೆ. ಅದರ ಉದ್ಘಾಟನೆಗೆ ನಮ್ಮ ಮಾನ್ಯ ಕನ್ನಡ ಸಂಸ್ಕೃತಿ ಇಲಾಖಾ ಸಚಿವರಾದಂತಹ ಶಿವರಾಜ್ ತಂಗಡಿಗಿಯವರು ಆಗಮಿಸಲಿಕ್ಕಿದ್ದಾರೆ. ಆ ನಂತರ ಅದು ಮುಂದುವರಿದ ಅದರ ಮಧ್ಯದಲ್ಲಿ ಬೇರೆ ಬೇರೆ ಟ್ರಸ್ಟಿಗಳ ಗೌರವಾರ್ಪಣೆ, ಆಮೇಲೆ ಕಲಾ ಗೌರವದ ಗೌರವಾರ್ಪಣೆಗಳೆಲ್ಲ ನಡೆಯಲಿಕ್ಕಿದೆ. ಮಧ್ಯಾಹ್ನದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಮಹಾದಾನಿಗಳ ಗೌರವರಾದಂತಹ ನಮ್ಮ ಹೆಮ್ಮೆಯ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರು ವಹಿಸಲಿಕ್ಕಿದ್ದಾರೆ, MRG ಗ್ರೂಪ್ಸ್ನ ಚೇರ್ಮನ್. ಆಮೇಲೆ ಬೇರೆ ಬೇರೆ ಗಣ್ಯರು ದಾನಿಗಳೆಲ್ಲ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕಿದ್ದಾರೆ. ನಂತರ ರಾಷ್ಟ್ರೀಯ ಕಲಾ ಸಮ್ಮೇಳನ ಮುಂದುವರಿಯಲಿಕ್ಕಿದೆ ಮೇನ್ ವೇದಿಕೆಯಲ್ಲಿ. ನಂತರ ಸಂಜೆ 5:30ಕ್ಕೆ ಮಕ್ಕಳ ಸಮಾರೋಪ ಸಭಾ ಕಾರ್ಯಕ್ರಮ, ಅದರ ಅಧ್ಯಕ್ಷತೆಯನ್ನು ನಮ್ಮ ಟ್ರಸ್ಟಿನ ಗೌರವಾಧ್ಯಕ್ಷರು ಮಹಾದಾನಿಗಳು ಆದಂತಹ ಗೌರವಾನ್ವಿತ ಡಾಕ್ಟರ್ ಕನ್ಯಾನ ಸದಾಶಿವ ಶೆಟ್ಟಿಯವರ ನೇತೃತ್ವದಲ್ಲಿ ಆ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಅದರಲ್ಲೂ ಗಣ್ಯರು ದಾನಿಗಳೆಲ್ಲ ಆ ಸಮಾರೋಪ ಸಭೆಯಲ್ಲೂ ಪಾಲ್ಗೊಳ್ಳಲಿಕ್ಕಿದ್ದಾರೆ. ವಿಶೇಷವಾಗಿ ಆ ದಿವಸ ಅವರ ಸಮಯ ಏನು ನಿಗದಿಯಾಗಿಲ್ಲ. ನಮ್ಮ DCM DK ಶಿವಕುಮಾರ್ ಅವರು ಕೂಡ ಆ ಸಭೆಯಲ್ಲಿ ಪಾಲ್ಗೊಳ್ಳಲಿಕ್ಕಿದ್ದಾರೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಆನಂತರ ಬೇರೆ ಬೇರೆ ಕಾರ್ಯಕ್ರಮಗಳು ಮಧ್ಯದಲ್ಲಿ ಅದೇ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಅದು ಆಗ್ತಾ ಇರುವಾಗಲೇ 2ನೇ ವೇದಿಕೆ, ಈ ಪ್ರಥಮ ವೇದಿಕೆಗೆ ನಾವು ಡಾಕ್ಟರ್ ಕನ್ಯಾನ ಸದಾಶಿವ ಶೆಟ್ಟಿಯವರ ತಾಯಿಯ ಹೆಸರನ್ನು ಇಡಲಿಕ್ಕಿದ್ದೇವೆ. ಮತ್ತೊಂದು ವೇದಿಕೆ ಅದರಲ್ಲಿ ಯಕ್ಷಗಾನ ಸ್ಪರ್ಧೆ ಮತ್ತೆ ಭರತನಾಟ್ಯ ಪ್ರದರ್ಶನಗಳು ನಡೆಯುತ್ತದೆ. ಅದರ ಸಂಪೂರ್ಣ ಜವಾಬ್ದಾರಿ ನಮ್ಮ ಹವ್ಯಾಸಿ ಘಟಕ ಹಾಗೂ ದಿವಿತ್ ಕೋಟ್ಯಾನ್ ಪೆರಾಡಿಯವರು ವಹಿಸಲಿಕ್ಕಿದ್ದಾರೆ. ಆ ವೇದಿಕೆ ಡಾಕ್ಟರ್ ಪ್ರಕಾಶ್ ಶೆಟ್ಟಿಯವರ ತಾಯಿಯ ಹೆಸರಿನ ವೇದಿಕೆ ಆಗಿರುತ್ತದೆ. ಮತ್ತೊಂದು ವೇದಿಕೆಯಲ್ಲಿ ಒಟ್ಟು 3 ವೇದಿಕೆ ಇರುತ್ತೆ. ಅದು ಚೆಲ್ಲಡ್ಕ ಕುಸುಮೋದರ ಶೆಟ್ಟಿಯವರ ತಾಯಿಯ ವೇದಿಕೆ ಆಗಿರುತ್ತೆ. ಅದರಲ್ಲಿ ಭಜನಾ ಸ್ಪರ್ಧೆ, ಸುಮಾರು 25 ತಂಡಗಳು ಕುಣಿತ ಭಜನಾ ಸ್ಪರ್ಧೆ ಅದರಲ್ಲಿ ನಡೆಯಲಿಕ್ಕಿದೆ.
ಅದರ ಜೊತೆಗೆ ಇನ್ಶೂರೆನ್ಸ್ ಆಗಲಿ, ಇನ್ನಿತರ ಬೇರೆ ಬೇರೆ ಕೆಲವು ಚಾರಿಟಿ ಕಾರ್ಯಕ್ರಮಗಳು, ಅಶಕ್ತರಿಗೆ ಧನ ಸಹಾಯ, ಗೃಹ ನಿರ್ಮಾಣಕ್ಕೆ ಧನ ಸಹಾಯ, ಇನ್ನಿತರ ಅನೇಕ ಚಾರಿಟಿ ಪ್ರೋಗ್ರಾಮ್ಗಳು ನಡೀತಾ ಇದೆ. ಇನ್ಶೂರೆನ್ಸ್ಗೆ ದಯವಿಟ್ಟು ಇದನ್ನು ಪ್ರತ್ಯೇಕವಾಗಿ ತಾವುಗಳು ಪಸರಿಸಬೇಕಾಗಿ ಮಾಧ್ಯಮ ಬಂಧುಗಳಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಇದು ಉಚಿತವಾಗಿ ನಮ್ಮ ಫೌಂಡೇಶನ್ ಮಾಡುವಂತ ಒಂದು ದೊಡ್ಡ ಕೆಲಸ. ಇದರ ಪ್ರಯೋಜನವನ್ನು ಎಲ್ಲ ಕಲಾವಿದಗಳು, ಕೇವಲ ಯಕ್ಷಗಾನ ಕಲಾವಿದರು ಮಾತ್ರ ಅಲ್ಲ, ನಾಟಕ ರಂಗಭೂಮಿ, ದೈವಾರಾಧನಾ ಕ್ಷೇತ್ರದಲ್ಲಿ ದುಡಿಯುವಂತಹ ಕಲಾವಿದರುಗಳು, ಆಮೇಲೆ ಕಂಬಳ ಕ್ಷೇತ್ರದಲ್ಲಿ ದುಡಿಯುವಂತಹ ಕಲಾವಿದರುಗಳಿಗೆ ಇದು ಸಂಬಂಧಪಟ್ಟದ್ದಾಗಿರುತ್ತದೆ. ಈ ಕಲಾವಿದರುಗಳಿಗೆ ಬೇರೆ ಬೇರೆ ಕಂಬಳ ಕ್ಷೇತ್ರದ ಕೌಂಟರ್ ಬೇರೆ ಇರುತ್ತದೆ, ದೈವಾರಾಧನಾ ಕ್ಷೇತ್ರದ ಕೌಂಟರ್ ಬೇರೆ ಇರುತ್ತದೆ, ಆನಂತರ ನಾಟಕ ರಂಗಭೂಮಿಯ ಕೌಂಟರ್ ಬೇರೆ ಇರುತ್ತದೆ, ನಮ್ಮ ಯಕ್ಷಗಾನದ ಕೌಂಟರ್ ಬೇರೆ ಇರುತ್ತದೆ. ಅಲ್ಲಿ ಅವರ ಹೆಸರನ್ನು ನಮೂದಿಸಿ ನಾವು ಇಂಥ ಕಲಾವಿದರು ಹೌದು ಎನ್ನುವುದು ಅವರು ಒಂದು ಗುರುತಿನ ಚೀಟಿ ಕೊಟ್ಟ ಕೂಡಲೇ ಅಲ್ಲಿ ಹೋಗಿ ಇನ್ಶೂರೆನ್ಸ್ ಮಾಡುವಂತ ವ್ಯವಸ್ಥೆ ನಿಮಗೆ ಇರ್ತದೆ. ದಯವಿಟ್ಟು ಇದರ ಪ್ರಯೋಜನವನ್ನು ಪಡ್ಕೊಳ್ಳಿ. ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಈ ವರ್ಷ ಯಕ್ಷಗಾನ ಕಲಾವಿದರೆ ಒಂದು 6 ಜನ ಆಕ್ಸಿಡೆಂಟ್ ಅಲ್ಲಿ ತೀರಿರುವುದು, ಬೈಕ್ ಆಕ್ಸಿಡೆಂಟ್ ಅಲ್ಲಿ ತೀರಿರುವುದು. ಅದರಲ್ಲಿ 4 ಜನ ಕಲಾವಿದರುಗಳು ಈ ನಮ್ಮ ಇನ್ಶೂರೆನ್ಸ್ ಅನ್ನು ಮಾಡಿದ್ದಾರೆ. ತುಂಬಾ ಬಡ ಕಲಾವಿದರು. ಆ ಕಲಾವಿದರ ಕುಟುಂಬಕ್ಕೆ 10 ಲಕ್ಷ ರೂಪಾಯಿ ಮೊತ್ತ ಆ 4 ಜನ ಕಲಾವಿದರ ಕುಟುಂಬಕ್ಕೂ ಸಿಗ್ತಾ ಇದೆ. ಆದ್ರೆ ಬಾಕಿ ಆ 2 ಕಲಾವಿದರುಗಳು ನಾವು ಇನ್ಶೂರೆನ್ಸ್ ನಾವು ಇಷ್ಟು ಪ್ರಚಾರ ಮಾಡಿದ್ರು ಕೂಡ ಅವರ ಅಸಡೆಯಿಂದಾಗಿ ಮಾಡಿಲ್ಲ. ಅವರ ಕುಟುಂಬ ಈಗ ನಮ್ಮಲ್ಲಿ ಕೇಳ್ತಾ ಇದ್ದಾರೆ, ನಮ್ಗೆ ಏನಾದರೂ ಸಹಾಯ ಮಾಡಬಹುದಾ ಅಂತ. ಆದ್ರೆ ಅಷ್ಟು ಮೊತ್ತ ಮಾಡಲಿಕ್ಕೆ ಇನ್ಶೂರೆನ್ಸ್ ಮಾಡದ ಕಾರಣ ನಾವು ಖಂಡಿತ ಅದಕ್ಕೆ ಹೋಗಲ್ಲ. ದಯವಿಟ್ಟು ಎಲ್ಲ ಕಲಾವಿದರು ಇದರ ಪ್ರಯೋಜನ ಪಡ್ಕೊಳ್ಳಿ. ಯಾರಿಗೂ ಹಾಗೆ ಆಗಬಾರದು. ಯಾರ ಪರಿಸ್ಥಿತಿ ಹೇಗೆ ಅಂತ ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಕುಟುಂಬದ ಭದ್ರತೆಯ ದೃಷ್ಟಿಯಿಂದಾದರೂ ದಯವಿಟ್ಟು ಅದರ ಬಗ್ಗೆ ಗಮನ ಹರಿಸಿ ಈ ಇನ್ಶೂರೆನ್ಸ್ ನ ಪ್ರಯೋಜನವನ್ನು ಪಡ್ಕೊಳ್ಳಿ ಎಂಬುದಾಗಿ ಈ ಮೂಲಕ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಎಲ್ಲ ಕೇಂದ್ರೀಯ ಸಮಿತಿಯ ಪದಾಧಿಕಾರಿಗಳು, ಘಟಕದ ಅಧ್ಯಕ್ಷರುಗಳು, ಬಂಧುಗಳು, ಆಮೇಲೆ ಟ್ರಸ್ಟಿಗಳು ಎಲ್ಲರೂ ನಾವು ಒಟ್ಟಿಗೆ ಇದ್ದೇವೆ. ಕೆಳಗೆ ಕೂಡ ಅನೇಕ ನಮ್ಮ ಬಂಧುಗಳು, ಘಟಕದ ಕಾರ್ಯಕರ್ತರುಗಳು ಇವತ್ತು ಬಂದಿದ್ದಾರೆ. ನಿಮ್ಮೆಲ್ಲರ ಈ ದೃಶ್ಯ ಮಾಧ್ಯಮದ ಬಂಧುಗಳ ಸಹಕಾರ ನಮಗೆ ಬೇಕು. ಬೇರೆ ಬೇರೆ ಗಣ್ಯರೆಲ್ಲ ಬರುವಾಗ ನಿಮ್ಮ ತುಂಬ ಹೃದಯದ ಸಹಕಾರ ನಮಗೆ ಇರಬೇಕೆಂಬುದಾಗಿ ಈ ಮೂಲಕ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಲಾಸ್ಟ್ ಟೈಮ್ ಸುಮಾರು 2,000 ಜನರವರೆಗೆ ಮಾಡಿದ್ದೇವೆ. ಅದು ನಿಮ್ಮ ಮಾಧ್ಯಮದಲ್ಲಿ ಬಂದಿದೆ. ಅದರ ಕರೆಕ್ಟ್ ಲೆಕ್ಕ ಇದು ಪೋಸ್ಟಲ್ ಇನ್ಶೂರೆನ್ಸ್ ನ ಟೈಅಪ್ ನೊಂದಿಗೆ ನಾವು ಮಾಡ್ತಾ ಇದ್ದೇವೆ. 1 ರೂಪಾಯಿ ಕಲಾವಿದರು ಯಾರೂ ಕಟ್ಟಲಿಕ್ಕೆ ಇಲ್ಲ. ಅದರ ಎಲ್ಲ ವೆಚ್ಚವನ್ನು ನಾವು ಫೌಂಡೇಶನ್ ಭರಿಸ್ತಾ ಇದ್ದೇವೆ. 3 ವರ್ಷದಿಂದ ಬೇರೆ ಬೇರೆ ಎಲ್ಲರಿಗೂ ಮಾಡ್ತಾ ಇದ್ದೇವೆ. ನೋಡಿ, ಎಲ್ಲರೂ ಬಂದ್ರೆ ಒಂದು 5,000ಕ್ಕಿಂತ ಮೇಲ್ಪಟ್ಟು ಹೋಗ್ಬೋದು, 5,000ಕ್ಕಿಂತ ಹೆಚ್ಚು ಮೇಲ್ಪಟ್ಟು ಹೋಗ್ಬೋದು. ಎಷ್ಟೇ ಆಗ್ಲಿ ಅದನ್ನು ಭರಿಸಲಿಕ್ಕೆ ನಾವು ತಲೆ ಕೊಡ್ಲಿಕ್ಕೆ ನಾವು ಸಿದ್ಧರಿದ್ದೇವೆ. ಕಲಾವಿದರು ಬಂದು ಅಲ್ಲಿ ಅದೇ ದಿವಸ ಮಾತ್ರ, ನೆಕ್ಸ್ಟ್ ದಿವಸ ಕೇಳಿದ್ರೆ ನಮ್ಮಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಆ ದಿವಸ ಅಲ್ಲಿ ಬಂದು ಖುದ್ದಾಗಿ ಅವರು ಮಾಡಿಸ್ಬೇಕು. ಇಲ್ಲ, ನಮ್ಮ ID ಕಾರ್ಡ್ ಬೇಕಾಗಿಲ್ಲ, ಅದಕ್ಕೆ ಅವರ ಸ್ವಂತ ಆಧಾರ್ ಕಾರ್ಡ್ ಮಾತ್ರ ಬೇಕಾದ. ಕಲಾವಿದರು ಎನ್ನುವುದಕ್ಕೆ ಅವರಿಗೆ ID ಪ್ರೂಫ್ ಬೇಕು. ಯಾಕಂದ್ರೆ ಕಂಬಳ ಕ್ಷೇತ್ರದಲ್ಲಿ ದುಡಿಯುವಂತಹ ಕಲಾವಿದರುಗಳ ಗುರುತ ಅಲ್ಲಿ ಕೂತಂತಹ PR ಶೆಟ್ಟರಿಗೆ, ಸಂತೋಷ್ ಅಣ್ಣನಿಗೆ ಅಥವಾ ಎಡ್ತೂರು ರಾಜೀವ್ ಶೆಟ್ಟಿ ಅವರಿಗೆ ಖಂಡಿತ ಗೊತ್ತಿರ್ತದೆ ಕಂಬಳ ಕ್ಷೇತ್ರದಲ್ಲಿ ಯಾರಿದ್ದಾರೆ ಅಂತ. ಯಕ್ಷಗಾನದವರದ್ದು ಪರಿಚಯ ನಮಗಿದೆ. ಅಲ್ಲಿ ಕೌಂಟರ್ಲಿ ಕೂತಿರುವವರಿಗೆ ತೆಂಕಾಗ್ಲಿ ಬಡಗಾಗ್ಲಿ ಯಾವುದೇ ಯಕ್ಷಗಾನ ಕಲಾವಿದ ಅವರು ಹೌದಾಗಿದ್ರೆ ಅವರ ಪರಿಚಯ ಇದ್ದೇ ಇದೆ. ಅಲ್ಲಿ ಕೌಂಟರ್ ಬೇರೆ ಇದೆ. ಹೌದು, ಅಲ್ಲಿ ID ಪ್ರೂಫ್ ಅವರೇ ಕೊಡ್ತಾರೆ, ಬರೆದು ಕೊಡ್ತಾರೆ. ಅಲ್ಲಿ ಕೌಂಟರ್ಲಿ ಬರೆದು ಕೊಡ್ತಾರೆ, ಇದು ನಮ್ಮ ಕಲಾವಿದರು ಹೌದು, ನಾವು ಇಂಥ ದೈವಾರಾಧನಾ ಕ್ಷೇತ್ರದಲ್ಲಿ ದುಡಿಯುವಂತವ್ರು ಹೌದು ಅಂತೇಳಿ ಅವರು ಬರೆದು ಕೊಡ್ತಾರೆ. ಆ ಚಿಟ್ಟನ್ನು ಉಳ್ಕೊಂಡು ಹೋಗಿ ಇನ್ಶೂರೆನ್ಸ್ ಕೌಂಟರ್ ಅಲ್ಲಿ ಇವರು ಮಾಡಿದ್ರೆ ಅವರಿಗೆ ಅಲ್ಲಿ ಫೆಸಿಲಿಟಿ ಸಿಗ್ತದೆ. ರೋಹಿತ್ ಶರ್ಮರದ್ದು ನಿಗದಿ ಆಗಿದೆ. ಆದರೆ ಮೊನ್ನೆಯ ಪಾಕಿಸ್ತಾನದ ಯುದ್ಧದ ಸಂದರ್ಭದಲ್ಲಿ IPL ಪ್ರೋಗ್ರಾಮ್ ಮುಂದೆ ಹೋದ ಕಾರಣ ಅದು ಏನು ಅಂತ ಫೈನಲ್ 100% ಡಿಸೈಡ್ ಇನ್ನೂ ಕೂಡ ಆಗಿಲ್ಲ. ನಾವು ಮಾಧ್ಯಮದ ಮೂಲಕ ನಾವು ಅದರ ಬಗ್ಗೆ ಬೇರೆ ರೀತಿಯಲ್ಲಿ ಹೇಳಬಾರದು, ಗೊತ್ತಿಲ್ಲ. ಇನ್ನು ಕೂಡ ಕನ್ಫರ್ಮೇಶನ್ ಅಂದರೆ 100% ಕನ್ಫರ್ಮ್ ಆಗಿಲ್ಲ. IPL ಪ್ರೋಗ್ರಾಮ್ ಆ ದಿವಸ ಇಲ್ಲದೇ ಇದ್ರೆ ಖಂಡಿತವಾಗಿ ಬರ್ತದೆ. ಮತ್ತೆ ದಯವಿಟ್ಟು ಅದೊಂದು ದೊಡ್ಡ ವಿಷಯ. ಈ ಸಲದ ಮಹಾಪೋಷಕ ಪ್ರಶಸ್ತಿ ನಮ್ಮ ಜಾಗತಿಕ ಭಟ್ಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದಂತಹ ಐಕಳ ಹರೀಶ್ ಶೆಟ್ಟಿ ಅವರಿಗೆ ಯಕ್ಷಧ್ರುವ ಮಹಾಪೋಷಕ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ. ನಾವು ಟ್ರಸ್ಟ್ ಪ್ರಾರಂಭವಾದಾಗಿನಿಂದಲೂ ನಮಗೆ ಅನೇಕ ರೀತಿಯಲ್ಲಿ ಸಹಕಾರ ನೀಡಿ ನನ್ನ ವೃತ್ತಿ ಬದುಕಿನ ಜೀವನದಲ್ಲಿ ಕೂಡ ನನಗೆ ಸಹಕಾರ ನೀಡಿದವರು ಐಕಳ ಹರೀಶ್ ಶೆಟ್ಟಿ ಅವರ ಯಕ್ಷಧ್ರುವ ಮಹಾಪೋಷಕ ಪ್ರಶಸ್ತಿ ಅವರಿಗೆ ನೀಡ್ತಾ ಇದ್ದೇವೆ. ಮತ್ತೆ ಯಕ್ಷಧ್ರುವ ಪಟ್ಟ ಪ್ರಶಸ್ತಿ ಕುರಿಯ ಗಣಪತಿ ಶಾಸ್ತ್ರಿ, ತೆಂಕುದಿಟ್ಟಿನ ಅಗ್ರಮಾನ್ಯ ಭಾಗವತರು, ಕಟೀಲು ಮೇಳದಲ್ಲಿ ನಿರಂತರ ಸುಮಾರು 50 ವರ್ಷಗಳ ಕಾಲ ತಿರುಗಾಟ ಮಾಡಿದಂತಹ ಶ್ರೇಷ್ಠ ಭಾಗವತರು ಕುರಿಯ ಗಣಪತಿ ಶಾಸ್ತ್ರಿ ಅವರಿಗೆ ಯಕ್ಷಧ್ರುವ ಪಟ್ಟ ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ.
ಮತ್ತೆ ಯಕ್ಷಧ್ರುವ ಕಲಾ ಗೌರವಕ್ಕೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಗಣ್ಯಾತಿ ಗಣ್ಯರು ಆಯ್ಕೆಯಾಗಿದ್ದಾರೆ. ವೈದಿಕ ಕ್ಷೇತ್ರದಲ್ಲಿ ನಮ್ಮ ಆಲಂಗಾರರು ಈಶ್ವರ ಭಟ್ರು, ಮತ್ತೆ ಮಾಧ್ಯಮ ಕ್ಷೇತ್ರದಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ವಿಶ್ವೇಶ್ವರ ಭಟ್ರು, ವಿಶ್ವವಾಣಿ ಪತ್ರಿಕೆಯ ವಿಶ್ವೇಶ್ವರ ಭಟ್ರು, ಮತ್ತೆ ಭಾರತೀಯ ಸೇನೆಯಲ್ಲಿ ಕರ್ನಲ್ ನಿಟ್ಟೆಗುತ್ತು ಶರತ್ ಭಂಡಾರಿ ಅವರು, ಸಾಹಿತ್ಯದಲ್ಲಿ ಡಾಕ್ಟರ್ BA ವಿವೇಕ್ ರೈ ಅವರು, ಕಲಾ ಸಂಘಟನೆಯಲ್ಲಿ ರಂಗಮನೆ ಈಶ್ವರ ಸುಳ್ಯ ಇವರು, ಮತ್ತೆ ಯಕ್ಷಗಾನದಲ್ಲಿ ಬಡಬದುಕಿನಲ್ಲಿ ಹಿರಂಜಾಲ ಗೋಪಾಲಗಾಣಿಯವರು, ಯಕ್ಷಗಾನ ಮಹಿಳೆಯರಲ್ಲಿ ಡಾಕ್ಟರ್ ನಾಗವೇಣಿ ಮುಂಚಿಯವರು, ಯಕ್ಷಗಾನ ವೃತ್ತಿ ಜೀವನದ ಯಕ್ಷಗಾನದಲ್ಲಿ ಧರ್ಮಸ್ಥಳ ಮೇಳದ ವಸಂತಗೌಡ ಕಾಯರ್ತಳ್ಕವರು, ಶಾಸ್ತ್ರೀಯ ಸಂಗೀತದಲ್ಲಿ ವಿದ್ವಾನ್ M ನಾರಾಯಣ ಅವರು, ಹರಿಕಥೆಯಲ್ಲಿ ಶಂಕರನಾರಾಯಣ ಅಡಿಗ ಕುಂಬಳೆಯವರು, ಮತ್ತು ರಂಗಭೂಮಿಯಲ್ಲಿ ಲಯನ್ ಕಿಶೋರ್ ಡಿ ಶೇಟ್ರಿಯವರು, ಭರತನಾಟ್ಯದಲ್ಲಿ ವಿದುಷಿ ಶಾರದಾ ಮಣಿಶೇಖರ್ ಅವರು, ಕಂಬಳ ಕ್ಷೇತ್ರದಲ್ಲಿ ಪ್ರೊಫೆಸರ್ ಗುಣಪಾಲ ಕಡಂಬ ಅವರು, ಯಕ್ಷಗಾನ ಹವ್ಯಾಸಿಯಲ್ಲಿ ದಾಮೋದರ ಶೆಟ್ಟಿ ಮಂಜೇಶ್ವರ ಅವರು, ದೈವಾರಾಧನೆಯಲ್ಲಿ ನೋಣಯ್ಯ ನಲಿಕೆ ವಿಟ್ಲ ಹಾಗೂ ಸಂಜೀವ ಪರವ ಚುಗುಡ ಇವರು, ಭಜನೆ ಕ್ಷೇತ್ರದಲ್ಲಿ ಲೋಕನಾಥಾಚಾರ್ಯವರು. ಇಷ್ಟು ಮಂದಿಗೆ ಕಲಾಗೌರವ ನೀಡಲಿಕ್ಕೆ. ಆತ್ಮೀಯ ಪತ್ರಿಕಾ ರಂಗದ ಎಲ್ಲ ಬಂಧು ಮಿತ್ರರಿಗೆ ಹಾಗೂ ದೃಶ್ಯ ಮಾಧ್ಯಮದ ಎಲ್ಲ ಬಂಧು ಮಿತ್ರರಿಗೆ ನಮ್ಮ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಈ ದಶಮ ಸಂಭ್ರಮದ ಕಾರ್ಯಕ್ರಮದ ನಿಮಿತ್ತ ಬಂದಂಥ ನಮಗೆಲ್ಲರಿಗೂ ಈ ಮೂಲಕ ನಾವು ಧನ್ಯವಾದಗಳನ್ನು ಅರ್ಪಣೆ ಮಾಡುತ್ತಾ, ತಮ್ಮ ಮುಖಾಂತರ ಈ ಒಂದು ಕಾರ್ಯಕ್ರಮದ ವಿವರಗಳನ್ನು ದೇಶದಾದ್ಯಂತ ಅಲ್ಲ, ರಾಷ್ಟ್ರದಾದ್ಯಂತ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ತಾವು ಪಸರಿಸಿ ನಮ್ಮ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟನ್ನು ಇನ್ನಷ್ಟು ಉತ್ತುಂಗ ಶಿಖರಕ್ಕೆ ಏರಿಸುವಲ್ಲಿ ತಮ್ಮ ಪಾತ್ರವು ಇನ್ನಷ್ಟು ನಿರ್ವಹಿಸುವಂತಾಗಲಿ ಅಂತ ಹೇಳುತ್ತಾ ತಮಗೆಲ್ಲರಿಗೂ ಶಿರವಾಗಿ ವಂದಿಸುತ್ತಾ ಈ ಕಾರ್ಯಕ್ರಮಕ್ಕೆ ನಾನು ಚುಕ್ಕೆ ನೀಡುತ್ತೇನೆ.